ಸ್ನೇಹ ಕಲಾ ವೃಂದ ಮತ್ತು ಶಿವನಗರ ನಾಗರಿಕ ಸಮಿತಿಯ ವತಿಯಿಂದ ರಕ್ತದಾನ ಶಿಬಿರವು ಮಂಗಳೂರಿನ ಎಮ್ಮೆಕೆರೆಯಲ್ಲಿರುವ ರಮಾ ಲಕ್ಷ್ಮೀನಾರಾಯಣ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭ ಈ ಶಿಬಿರವನ್ನು ಉದ್ದೇಶಿಸಿ ಸ್ನೇಹ ಕಲಾ ವೃಂದದ ಅಧ್ಯಕ್ಷ ಸದಾಶಿವ ಬ್ರೋ ಮಾತನಾಡಿ, ರಕ್ತದಾನ ಒಂದು ಶ್ರೇಷ್ಠ ದಾನ. ಆ ನಿಟ್ಟಿನಲ್ಲಿ ನಾವು ಈ ಶಿಬಿರವನ್ನು ಆಯೋಜಿಸಿದ್ದೇವೆ. ಯುವಕರು ಇನ್ನೂ ಹೆಚ್ಚು ಹೆಚ್ಚು ರಕ್ತದಾನಕ್ಕೆ ಮುಂದಾಗಬೇಕು ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ಮಂಗಳಾದೇವಿ ವಾರ್ಡ್ನ ಕಾರ್ಪೊರೇಟರ್ ಪ್ರೇಮಾನಂದ ಶೆಟ್ಟಿ ಅವರು, ಸ್ನೇಹ ಕಲಾ ವೃಂದ ಮತ್ತು ಶಿವನಗರ ನಾಗರಿಕ ಸಮಿತಿ ಕಳೆದ ಸುಮಾರು ವರ್ಷಗಳಿಂದ ಸ್ವಚ್ಛತೆ, ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಇನ್ನಿತರ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಇಲ್ಲಿನ ಜನರ ಪ್ರೀತಿಗೆ ಪಾತ್ರವಾಗಿದೆ. ಇಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಇದು ಹೆಮ್ಮೆಯ ವಿಷಯ ಎಂದರು. ಸ್ನೇಹ ಕಲಾ ವೃಂದ ಮತ್ತು ಶಿವನಗರ ನಾಗರಿಕರ ಏನು ಸಮಿತಿ ಇದೆ, ಈ ಸಮಿತಿ ಹಲವಾರು ವರ್ಷಗಳಿಂದ ಜನಮುಖಿಯಾದಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು, ಅದು ಸ್ವಚ್ಛತೆಯ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಶೈಕ್ಷಣಿಕ ಇರ್ಬೋದು, ಸಾಕಷ್ಟು ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈ ಭಾಗದ ಜನರ ಪ್ರೀತಿ ಪಾತ್ರಕ್ಕೆ ಇದಾಗಿದೆ. ಹಾಗಾಗಿ ಇವತ್ತು ಈ ರಮಾ ಲಕ್ಷ್ಮೀನಾರಾಯಣ ಸಭಾಂಗಣದಲ್ಲಿ ರಕ್ತದಾನ ಶಿಬಿರ ಮಾಡುವ ಮೂಲಕ ಸಾಕಷ್ಟು ಯುವಕರನ್ನು ಇಲ್ಲಿ ಜಾಗೃತಿ ಮೂಡಿಸುವ ಮುಖೇನ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ರಕ್ತದಾನ ಶಿಬಿರಕ್ಕೆ ಆಗಮಿಸಿದ ಯುವಕ ಯುವತಿಯರು ರಕ್ತದಾನವನ್ನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿಕೆ ಭಟ್, ಕಾರ್ಪೊರೇಟರ್ ದಿವಾಕರ್, ಶಂಕರನಾರಾಯಣ ದೇವಸ್ಥಾನದ ಮುಕ್ತೇಶ್ವರಾದ ಪರಕ್ಷೇತ್ರ ಶಿವನಗರ ನಾಗರಿಕರು ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿಪೋ ನ್ಯೂಸ್ 24/7 ಮಂಗಳೂರು.